ರಕ್ತದಾನದಿಂದ ನಾವು ಬೇರೆಯವರ ಪ್ರಾಣ ರಕ್ಷಿಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಈಗಾಗಲೇ ತಿಳಿದಿದ್ದೇವೆ. ಆದರೆ ರಕ್ತದಾನ ಮಾಡುವವರಿಗೆ ಇದರಿಂದ ಏನು ಪ್ರಯೋಜನ ಇದೆ ಎನ್ನುವುದನ್ನು ನಾವು ಇಂದು ನೋಡೋಣ. ರಕ್ತದಾನ ಮಾಡುವುದರಿಂದ ಹೃದಯದ ಕಾಯಿಲೆಯಿಂದ ಮುಕ್ತರಾಗಲು ಸಹಕಾರಿಯಾಗುತ್ತದೆ. ಕೆಲವರ ದೇಹದಲ್ಲಿ ಅಪಾಯಕಾರಿ ಕಬ್ಬಿಣಾಂಶ ಸಂಗ್ರಹವಾಗಿರುತ್ತದೆ. ಈ ವೇಳೆ ರಕ್ತದಾನ ಮಾಡುವುದರಿಂದ ನಮ್ಮ ದೇಹದಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ಶೇಖರಣೆ ಆಗಿರುವ ಕಬ್ಬಿಣದ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ಹೊಸ ರಕ್ತ ಸಂಗ್ರಹಣೆಯಾಗುತ್ತದೆ ಅಥವಾ ಉತ್ತಮ ರಕ್ತ ಪರಿಚಲನೆಗೆ ಅವಕಾಶ ಸಿಕ್ಕಿದಂತಾಗುತ್ತದೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ರಕ್ತದಾನ ಮಾಡುವುದರಿಂದ ರಕ್ತದಲ್ಲಿನ ಕಬ್ಬಿಣದ ಮಟ್ಟವನ್ನು ಕಡಿಮೆಯಾಗಿಸುತ್ತದೆ ಎನ್ನುವುದನ್ನು ತಿಳಿದಿದ್ದೇವೆ. ಇದು ನಮ್ಮನ್ನು ಕ್ಯಾನ್ಸರ್ನಂತಹ ರೋಗಕ್ಕೆ ತುತ್ತಾಗುವುದನ್ನು ತಪ್ಪಿಸುತ್ತದೆ. ರಕ್ತದಾನ ಮಾಡುವುದು ನಮ್ಮ ಯಕೃತ್ತಿನ ಆರೋಗ್ಯಕ್ಕೆ ಉತ್ತಮವಾಗಿದೆ. ಲಿವರ್ ಡಿಸೀಸ್ ಕಡಿಮೆ ಮಾಡಲು ರಕ್ತದಾನ ಸಹಾಯಕವಾಗಿದೆ ಎಂದು ರಾಸ್ಮುಸೆನ್ ವಿಶ್ವವಿದ್ಯಾಲಯದ ವರದಿ ಹೇಳುತ್ತದೆ. ಅಂದರೆ ರಕ್ತದಾನವು ಯಕೃತ್ತಿನ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ದೂರ ಇಡುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಭೇಟಿ ನೀಡಿ.